ಮಾಡಿದ್ದಾರೆ, ಒತ್ತಾಯ ಮಾಡಿ ಅಂತೇಳಿ. ಮೇಡಮ್ ನಾನು ವಿತೌಟ್ ಎವಿಡೆನ್ಸ್ ನಾನು ಮಾತಾಡಲ್ಲ. ಯಾಕಂದ್ರೆ ಈಗಾಗಲೇ ಕೋಮಲ್ ಸರ್ ಬಾರಿ ಸ್ಪಷ್ಟವಾಗಿ ಹೇಳಿದ್ರು, ನಾನ್ ಡೆಫರ್ಮೇಶನ್ ಆಗ್ತೀನಿ ಅಂತ ಹೇಳಿದ್ರು, ಬಾರಿ ಸ್ಪಷ್ಟವಾಗಿ ಹೇಳಿದ್ರು ಅವರು. ಯಾಕಂದ್ರೆ ಕಾನೂನಲ್ಲಿ ಅವಕಾಶ ಇದೆ, ನಾವು ಕಾನೂನು ಚೌಕಟ್ಟು ಮತ್ತೆ ವ್ಯಾಪ್ತಿಯಲ್ಲಿ ನಮ್ಗೆ ಗೊತ್ತಿದ್ದು ಆ ತಪ್ಪು ನಾನು ಮಾಡ್ಕೊಳಕ್ ಹೋಗಲ್ಲ. ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ. ಈಗ ಡಿಫಾಮೇಶನ್ ಕೇಸ್ಗೂ ಕೂಡ ನೀವು ರೆಡಿ ಇದ್ದೀರಿ, ನಿಮ್ಮ ಹತ್ರ ದಾಖಲೆಗಳಿದೆ, ನೀವು ಆಗಿರೋದು ನಿಜ ಅನ್ನೋದು ನೀವು ನಿಜ ಆಗಿರೋದು ಗಟ್ಟಿ ಆಗಿರೋದು ನಿಜ. ಒಂದ್ ಮಾತು ಹೇಳಿದ್ರಿ, ಈಗ ಬಿಲ್ ಅನ್ನ ಹಾಕ್ಸ್ಕೊಡಿ ಅಂತ ಹೇಳಿ ಅಲ್ಲಿಗೆ ಇವರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರಿ ನೀವು. ಹೌದು, ಗೌರವ್ ಗುಪ್ತಾ ಮಾನ್ಯ ಆಯುಕ್ತರು ಏನು ಸಂಬಂಧಪಟ್ಟ ಅಧಿಕಾರಿನ ಕರೆಸಿ, ನೋಡಿ ಕೋಮಲ್ಗೆ ಕೊರೋನಾ ಬಂದಿದೆ ಅಂತೆ, ಅವ್ನ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ವಂತೆ, ಬಿಬಿಎಂಪಿಯಲ್ಲಿ ಕೆಲಸ ಮಾಡಿ ಈ ತರ ಮಾನಸಿಕ ಇದಕ್ಕಾಗಿ ಒಳಗಾಗಿದ್ದಾರೆ ಅಂತ ಅವರು. ಅದೇನಾದ್ರು ನಾಳೆ ಬೆಳಿಗ್ಗೆ ಸರ್ಕಾರದಿಂದ ಏನಾದ್ರು ನನ್ಗೆ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನೀವೇ ಹೊಣೆಗಾರರು, ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳಿ ಅಧಿಕಾರಿಗಳಿಗೆ ಬಿಬಿಎಂಪಿ ಆಯುಕ್ತರು ಹೇಳಿದ್ರು ಅಂತ ಹೇಳಿ ಅಧಿಕಾರಿಗಳು ನನ್ಗೆ ತಿಳಿಸಿದ್ದಾರೆ. ಯಾವಾಗ ಆಗಿದ್ದು ಇವೆಲ್ಲ ಇಷ್ಟು? ಈಗ ಇದು ರಾತ್ರಿ ಅಲ್ಲಿವರೆಗೂ ನನ್ಗೆ ಕೋಮಲ್ ಅವರು ವಿಚಾರನೆ ನನ್ಗೆ ಗೊತ್ತಿರ್ಲಿಲ್ಲ ಮೇಡಮ್. ಕೋಮಲ್ ಅವರು ಇದ್ದಾರೆ ಅಥವಾ ಇಲ್ಲ ಅನ್ನೋದು ಕೂಡ ನನ್ಗೆ ಮಾಹಿತಿ ಇರ್ಲಿಲ್ಲ. ಜಗ್ಗೇಶ್ ಅವ್ರ ಹೆಸರು ಪ್ರಸ್ತಾಪ ಆಗುತ್ತೆ ಅಥವಾ ಆರೋಶಕ್ ಅವ್ರ ಹೆಸರು ಪ್ರಸ್ತಾಪ ಆಗುತ್ತೆ ಅನ್ನೋದು ನನಗೆ ಮಾಹಿತಿ ಇರ್ಲಿಲ್ಲ. ಆದ್ರೆ ಇವರು ನನ್ನ ಕರೆಸಿ ಮಾತಾಡುವಾಗ ಇಷ್ಟೆಲ್ಲ ಬೆಳವಣಿಗೆಗಳು ನನ್ಗೆ ಗೊತ್ತಿತ್ತು ಮೇಡಮ್, ಅಲ್ಲಿವರೆಗೂ ನನ್ಗೆ ಗೊತ್ತಿರ್ಲಿಲ್ಲ. ಹಾಗಾದ್ರೆ ಅವ್ರೀಗ ಅವರ ಹೆಸರು ಅದ್ರಲ್ಲಿ ಬಳಕೆ ಆಗಿದೆ ಒಂದು, ಇನ್ನೊಂದ್ ಕಡೆ ಈಗ ಅವ್ರಿಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋದಾದ್ರೆ, ಈಗ ಅವರೇ ಹೇಳ್ತಾ ಇದಾರೆ ನನ್ಗೂ ಇದಕ್ಕೂ ಸಂಬಂಧನೇ ಇಲ್ಲ, ನನ್ನ ಹೆಸರು ಯಾಕೆ ತರ್ತಾ ಇದಾರೆ ಅಂತ. ನೀವ್ ಹೇಳ್ತಾ ಇದೀರಾ ಟೆಂಡರ್ ಇರೋಂಥದ್ದು ಅವ್ರ ಹೆಸರಲ್ಲಿ ಅಂತ ಹೇಳ್ತಿದ್ದೀರಿ. ಇಲ್ಲ, ಟೆಂಡರ್ ಇರೋದು ಕೆಎಚ್ಡಿಸಿ ಹೆಸರಿಗೆ, ಟೆಂಡರ್ ಕೆಎಚ್ಡಿಸಿ ಹೆಸರಿಗೆ, ಕೆಎಚ್ಡಿಸಿಗೆ ಕೋಮಲ್ ವೆಂಡರ್ ಅಂತೆ. ಅಧಿಕಾರಿಗಳು ನನ್ನ ಹತ್ರ ಹೇಳಿರೋದ್ರ ಬಗ್ಗೆ ನನ್ನ ಹತ್ರ ವಿಡಿಯೋ ದಾಖಲೆ ಇದೆ, ಮತ್ತೆ ಬಿಲ್ ಪಾವತಿ ಆಗಿರೋದ್ರ ಬಗ್ಗೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ನಾನು ಕಲೆಕ್ಟ್ ಮಾಡಿದೀನಿ. ಈಗಾಗಲೇ ಪೂರಕವಾದಂತ ಎಲ್ಲಾ ದಾಖಲಾತಿಗಳು ನನ್ನ ಹತ್ರ ಇದೆ. ನೀವು ಯಾವ ಸಂದರ್ಭದಲ್ಲಿ ಯಾವ ಡಾಕ್ಯುಮೆಂಟ್ಸ್ ನ ಕೊಡಿ ಅಂದ್ರೆ ಕೋಮಲ್ ಸಾಹೇಬ್ರು ಬರ್ಲಿ, ನಾನು ಬರ್ತೀನಿ, ತಮ್ಮ ಸಮಕ್ಷಮ ನಾನು ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಆದ್ರೆ ನನ್ನ ಉದ್ದೇಶ ಇಷ್ಟೇ, ಮಕ್ಕಳಿಗೆ ಸ್ವೆಟರ್ ತಲುಪಲಿ ಅನ್ನೋದು ಅಷ್ಟೇ ನನ್ನ ಬೇಡಿಕೆ. ಸ್ವೆಟರ್ ತಲುಪಿಲ್ಲ ಅನ್ನೋದು ಕೂಡ ಅಲ್ಲಿಗೆ ನೀವು ಹೇಳ್ತಾ ಇರ್ತದೆ, ಎಲ್ಲೂ ಕೂಡ ಹೋಗಿಲ್ಲ ಸ್ವೆಟರ್. ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಇರೋದ್ರಿಂದ ಅದು ಅಲ್ಲಿಗೆ ತಲುಪಿಲ್ಲ, ಬಟ್ ಬಿಲ್ ಮಾತ್ರ ಆಗಿದೆ ಅಂತ ಹೇಳಿ ಎಲ್ಲ ಕಾನೂನು ಹೋರಾಟ ಮುಂದುವರಿಸ್ತೀರಿ ನೀವುನು? ಹೌದು, ಖಂಡಿತ. ಯಾಕಂದ್ರೆ ಕಾನೂನಲ್ಲಿ ಅವಕಾಶ ಇದೆ. ಇದು ಸಾರ್ವಜನಿಕರ ತೆರಿಗೆ ಹಣ ಮಕ್ಕಳ ಹೆಸರಿನಲ್ಲಿ ಲೂಟಿ ಆಗಿದೆ. ಅದು ಯಾವುದೇ ಸಚಿವರು ಭಾಗಿಯಾಗಿದ್ದಾರೆ, ಬೇರೆ ಕಡೆಯಿಂದ ಒತ್ತಡ ಬಂದ್ರೆ ಅಥವಾ ಕಾಲ್ ಮಾಡಿಸಿದ್ರೆ, ಈಗ ಬೇರೆ ಬೇರೆ ಕಡೆ ಕಾಲ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಗೂ ಅದೆಲ್ಲ ಇವಾಗ ನನಗೆ ಆಲ್ಮೋಸ್ಟ್ 99% ಮಾಡಿದ್ದಾರೆ. ಇನ್ನ ಮಾಡ್ಲಿ, ನಾವು ಮಕ್ಕಳ ವಿಚಾರದಲ್ಲಿ ಹೇಳ್ತೀನೋ ಅಂತ ಕೆಲಸ ನಾನು ಮಾಡಲ್ಲ. ಫೈನ್, ಓಕೆ. ನೋಡೋಣ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಕಾನೂನು ಹೋರಾಟದಲ್ಲಿ ಗೊತ್ತಾಗುತ್ತೆ ಅನ್ನೋದನ್ನ ಹೇಳಿದ್ರೆ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.